ಸತತವಾಗಿ ತುಳು ಭಾಷೆಯ ಉಳಿವಿಗಾಗಿ ಶ್ರಮಿಸುತ್ತಿರುವ ಮಂಗಳೂರಿನ ಯುವ ತುಳುನಾಡು ಸಂಘಟನೆಯು ಇದೀಗ ನಗರದಲ್ಲಿ ತುಳು ಭಾಷೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರ ತುಳು ಲಿಪಿಯಲ್ಲಿ ಬರೆಯಲಾದ ಹೆಸರಿನ ನಾಮಫಲಕವನ್ನು ಹಸ್ತಾಂತರ ಮಾಡಿದ್ದಾರೆ. ಯುವ ತುಳುನಾಡು ಸಂಘಟನೆಯ ಸಲಹೆಗಾರರಾಗಿರುವ ದಿಲ್ರಾಜ್ ಆಳ್ವಾ ಅವರ ನೇತೃತ್ವದ ತಂಡ ಮಂಗಳೂರು ನಗರ ಆಯುಕ್ತರ ಕಚೇರಿಗೆ ಭೇಟಿ ನೀಡಿ ತುಳು ಲಿಪಿಯಲ್ಲಿರುವ ನಾಮಫಲಕವನ್ನು ಹಸ್ತಾಂತರ ಮಾಡಿದ್ದಾರೆ. ಇದು ಮಳೆಯವರಿಗೆ ಕುರಿಸಿದ್ರೆ ಅವರು ಓದ್ತಾರೆ. ಯಾಕೆಂದ್ರೆ ತುಳು ಮೈಸೂರು ರೀಜನ್ ಯಾಕೆಂದ್ರೆ ನಮ್ಮ ಭಾಷೆ ಹಾಗೆ ಎತ್ತುವ ಪ್ರಯತ್ನ ಉಡುಪಿ ಮಠ ಎಲ್ಲ ಕಾಸ್ಟ್ ಅಥವಾ ನೀವು ಯಾವುದೇ ಲ್ಯಾಂಡ್ ತಗೊಂಡು ಕೂಡ ನಾವೆಲ್ಲೋ ಬಿಟ್ಟು ಬಿಟ್ಟು ಈಗ ಕಲಿಬೋದು, ಬರಿಬೋದು. ಇದು ಮಳೆಯವರಿಗೆ ಕುರಿಸಿದ್ರೆ ಅವರು ಓದ್ತಾರೆ. ಯಾಕೆಂದ್ರೆ ತುಳು ಮೈಸೂರು ರೀಜನ್ ಯಾಕೆಂದ್ರೆ ನಮ್ಮ ಭಾಷೆ ಹಾಗೆ ಎತ್ತುವ ಪ್ರಯತ್ನ ಉಡುಪಿ ಮಠ ಎಲ್ಲ ಕಾಸ್ಟ್ ಅಥವಾ ನೀವು ಯಾವುದೇ ಲ್ಯಾಂಡ್ ತಗೊಂಡು ಕೂಡ ನಾವೆಲ್ಲೋ ಬಿಟ್ಟು ಈಗ